ಪ್ರೀತಿ ಅಕ್ಕ ಹಾಯ್. ಲೈಕ್ ಡನ್, ಥ್ಯಾಂಕ್ ಯು. ಹೇಗಿದ್ದೀರಾ? ಊಟ ಆಯ್ತಾ? ಪ್ರೀತಿ ಅಕ್ಕ ಊಟ ಮಾಡಿದ್ರಾ? ಸೂಪರ್. ನೀವು ಹೇಗಿದ್ದೀರಾ? ಊಟ ಇನ್ನೂ ಊಟ ಆಗಿಲ್ವಾ? ನಾನು ಕೂಡ ಸೂಪರ್ ಇದ್ದೇನೆ. ನಂದು ಊಟ ಆಯಿತು. ಬೇಗ ಊಟ ಮಾಡಿ ಪ್ರೀತಿ ಅಕ್ಕ. ಇಲ್ಲಿ 4 ಕ್ವಶನ್ ಹಾಕಿದ್ದೇನೆ. ಆನ್ಸರ್ ಗೊತ್ತಿದ್ರೆ ಹೇಳಿ ಆಯಿತಾ? ಏನು ಊಟ ಮಾಡಿದ್ರಿ? ನನಗೆ ಚಿಕನ್ ಇತ್ತು. ಅನ್ನ ಮತ್ತು ಚಿಕನ್ ಸಾರು. ನಿಮಗೆ ಎಂತ ಇತ್ತು? ಮಕ್ಕಳೆಲ್ಲ ಹೇಗಿದ್ದಾರೆ ಪ್ರೀತಿ ಅಕ್ಕ? ಎಲ್ಲರೂ ಹುಷಾರಿದ್ದಾರೆ. ಹೌದಾ? ಯಾರಿದ್ದೀರಾ ಕಮೆಂಟ್ ಹಾಕಿ. ಸೂಪರ್ ಲೈವ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಪ್ರೀತಿ ಅಕ್ಕ. ಎಂತ ಕಾಲೇಜಾ? ಏನೋ ಪುಟ ತಿರುಗಿಸ್ತಿದ್ದೀರ. ಹೌದು, ನಾನು ಆಫೀಸಲ್ಲಿದ್ದೇನಲ್ಲ, ಹಾಗೆ ವರ್ಕಲ್ಲಿದ್ದೇನೆ. ವರ್ಕ್ ಮಾಡ್ತಾ ಲೈವ್ ಮಾಡ್ತಿದ್ದೇನೆ. ಎಂತ ಸ್ಪೆಷಲ್ ಊಟಕ್ಕೆ ಪ್ರೀತಿ ಅಕ್ಕ? ಮತ್ತೇನು ಸಮಾಚಾರ? ಸಮಾಚಾರ ಏನಿಲ್ಲ. ಮಳೆ ಎಲ್ಲ ಹೇಗುಂಟು ನಿಮ್ಮೂರ ಕಡೆ? ಮಳೆ ಉಂಟಾ ನಿಮ್ಮೂರ ಕಡೆ? ಮೋಡ ಇದೆ, ಮಳೆ ಇಲ್ಲ. ಬರುತ್ತೆ ನೋಡಿ ಮಳೆ. ಮೊನ್ನೆ ಯಾವಾಗ ಶನಿವಾರ ಸಂಜೆ ಆಗುವಾಗ ಜೋರು ಮಳೆ ಇತ್ತು ನಮ್ಮ ಕಡೆ.
ಓಕೆ ಪ್ರೀತಿ ಅಕ್ಕ, ಬಾಯ್ ಬಾಯ್. ಊಟ ಮಾಡಿ ಆಯಿತಾ ಬೇಗ. ಯಾರಿದ್ದೀರಾ ಕಮೆಂಟ್ ಹಾಕಿ. ಕನ್ನಡಿಗ ಅವರೇ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಂ, ಡಿ ಪಿ ಚೇಂಜ್ ಮಾಡಿದ್ದೇನೆ. ಹಳೆ ಡಿ ಪಿ ತೆಗೆದು ಹೊಸ ಡಿ ಪಿ ಹಾಕಿದ್ದು. ನಾನು ಕೂಡ ಆರಾಮಿದ್ದೇನೆ. ಊಟ ಮಾಡಿದ್ರಾ ನೀವು? ನಂದು ಕೂಡ ಊಟ ಆಯಿತು. ನನಗೆ ಚಿಕನ್ ಇತ್ತು. ಓ, ಅದಕ್ಕೆ ಗುರ್ತ ಸಿಗ್ತಾ ಇಲ್ಲ. ಹೌದಾ? ನನ್ನ ಪರಿಚಯ ಇರೋದಿಲ್ಲ ನಿಮಗೆ. ಇರಿ, ನಿಮ್ಮನ್ನೆಲ್ಲೋ ನೋಡಿದೆ. ನಂದು ರೊಟ್ಟಿ ಪಲ್ಯ. ಹೌದಾ? ಜೋಳ ರೊಟ್ಟಿ ಅಲ್ವಾ? ಸೂಪರ್ ಇರುತ್ತೆ. ಜೋಳ ರೊಟ್ಟಿಗೆ ಚಿಕನ್ ಸಾಂಬಾರು ಒಳ್ಳೆಯದಾಗುತ್ತೆ. ನಾನು ನೋಡಿದ್ದೀನಿ. ಎಲ್ಲಿ ನೋಡಿದ್ದೀರಾ ನನ್ನನ್ನು? ಯಾರ ಲೈವಲ್ಲಿ ನೋಡಿದ್ದೀರಾ? ವಾವ್, ಸೂಪರ್. ನೆನಪಿಲ್ವಾ? ನೆನಪಿನ ಶಕ್ತಿ ಜಾಸ್ತಿ ಆಗಲಿಕ್ಕೆ ಒಂದೆಲಗೆಲ್ಲ ತಿನ್ನಬೇಕಂತೆ. ತಿನ್ನಿ ಆಯಿತಾ, ನೆನಪು ಬರುತ್ತೆ. ನಿಮ್ಮನ್ನು ನೋಡಿ ತುಂಬ ದಿನ ಆಯಿತು. ನಾನು ಯಾವಾಗಲೂ ಲೈವ್ ಮಾಡ್ತೇನೆ, ನೀವೇ ನಾಪತ್ತೆ ಆಗಿರ್ತೀರ. ರವೀಂದ್ರಣ್ಣ ಹಾಯ್. ಒಣಸಾಂಡೆ ಆಮೇಲೆ ವೈಟಿ ಯೂಸ್ ಮಾಡಿಲ್ಲ ಸ್ವಲ್ಪ ದಿನ. ಇವಾಗ ಹೌದಾ? ಪರವಾಗಿಲ್ಲ ಬಿಡಿ, ಹೋಗಲಿ ಬಿಡು. ಆರಾಮಿದ್ಯಾ? ನಾನು ಆರಾಮಿದ್ದೇನೆ. ದೇವರ ಆಶೀರ್ವಾದದಿಂದ, ನಿಮ್ಮಂಥ ದೊಡ್ಡವರ ಆಶೀರ್ವಾದದಿಂದ ಆರಾಮಿದ್ದೆ. ಒಣಸಾಂಡು ನಿನ್ನಾಡ ಎನ್ನಲಾಡಿ ರವೀಂದ್ರಣ್ಣ. ಕೊಕ್ಕೆತ್ತಣ್ ಕೊಕ್ಕ. ಯಾವ ಊರು? ನಂದು ಕಾರ್ಕಳ. ನಾನು ಕಾರ್ಕಳದಿಂದ ಬಂದವಳು. ನಿಮ್ಮದು ಯಾವ ಊರು? ಸೂಪರ್ ಸೂಪರ್, ಥ್ಯಾಂಕ್ ಯು. ಯವ್ವ, ಯಾಕೆ ನಾ ಏನು ದೊಡ್ಡವರಲ್ಲ? ಹೌದಾ? ಕೊಕ್ಕನಾ? ಅಂದು ಕೊಕ್ಕ. ಓ, ಗೊತ್ತಿತ್ತು. ಕಾರ್ಕಳ. ಹೌದಾ? ಫ್ಲ್ಯಾಶ್ ಬ್ಯಾಕ್. ಹೋಗಿ ಬಂದ್ರಾ? ಏನು ಕೊಕ್ಕನ? ಅದು ಚಿಕನ್. ಚಿಕನ್ ಅದಕ್ಕೆ ಕೊಕ್ಕ ಹೇಳುದು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಹೌದಾ? ಗೊತ್ತಿರಲಿಲ್ಲ. ಚಿಕನ್ಗೆ ಕೊಕ್ಕ ಅಂತೀರಾ? ಹೌದು ಕನ್ನಡಿಗವರೇ.
ಸುಲತಕ್ಕ ಹಾಯ್ ಎಂಚಲ್ಲರು. ಹೌದಾ ಅಣ್ಣ ಅಂತ ಕೇಳ್ತಿದ್ದಾರೆ. ತುಳು ಭಾಷೆನಾ? ಹೌದು, ತುಳು ಭಾಷೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಸುಲತಕ್ಕ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಊಟ ಮಾಡಿದ್ರಾ? ಎಲ್ಲಿ ಹೋದ್ರಿ? ಮತ್ತೆ ಮತ್ತೆ ಹೇಳಬೇಕು ಕನ್ನಡಿಗವರೇ, ನೀವು ಹೇಳಬೇಕು, ನಾನು ಕೇಳಬೇಕು. ಇಲ್ಲಿ ನೋಡಿ ಕ್ವಶನ್ ಉಂಟು, ಅದಕ್ಕೆ ಆನ್ಸರ್ ಮಾಡಿ. ಯಾನ್ ಸೂಪರ್ ಏಂಚಲ್ಲ ಯಾಲ ಸೂಪರ್ ಅಲ್ಲ ಸುಲತಕ್ಕ ಮನಸ್ಸು ಮಲ್ತಾರ. ನನಗೂ ಕಳಿಸಿಕೊಡು ತುಳು ಭಾಷೆ. ಹೇಗೆ ಕಳಿಸೋದೀಗ? ಒಂದು ದಿವಸ ಕ್ಲಾಸ್ ತಗೊಳ್ಳುವ ಆಯಿತಾ? ಊಟ ಆಯಿತಾ? ಊಟ ಆಯಿತು, ಚಿಕನ್ ಇತ್ತು ಸುಲತಕ್ಕ. ನಿಮಗೆ ಎಂತ ಸ್ಪೆಷಲ್? ಸಾಡು ಪಿನ್ ಮಲ್ಪೊಡ ಇರೇನಾ? ಪಿನ್ ಮಲ್ಪೊಡ ಸುಲತಕ್ಕ. ರವೀಂದ್ರನ್ನ ಎಲ್ಲಿ ಓಡಿದ್ರಿ? ಎಂಥದ್ದು? ಕನ್ನಡಿಗವರೇ ಗೊತ್ತಾಗಿಲ್ಲ. ಚೂರು ಬಿಸಿ ಅಂದೆ. ಓಕೆ ಓಕೆ. ನಮ್ಮದು ಪಿನ್ ಮಾಡು ಚಾನಲ್ ಇದೆ. ಹೌದಾ, ಇರಿ. ನಿಮ್ದು ಯಾವುದು? ಟಿ ವಿ ನೈನಾ? ಪಿನ್ ಮಾಡಿದೆ ನೋಡಿ. ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ? ಕ್ವಶನ್ಗೆ ಆನ್ಸರ್ ಮಾಡಿದೆ. ಎಲ್ಲಿ ಕಮೆಂಟ್ ಎಲ್ಲ? ಓ ಅದಾ. ಅದೆಂತ 1:30? 1:30 2 ಸಿಕ್ಕಿಂ. ಓ ಹಾಗೆ. ಇರ್ಲಿ ಇರ್ಲಿ. ಬಹಳ ಗಮ್ಮತ್ ಮಾಡ್ತೀರಾ. ನಾನು ಇರುವುದೇ ಹಾಗೆ ಆಯಿತಾ ಕನ್ನಡಿಗವರೇ. ಖುಷಿಯಾಗಿರಬೇಕು, ನಗಿಸ್ತಾ ಇರಬೇಕು ಅಲ್ವಾ? ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ರವೀಂದ್ರಣ್ಣ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಕೇಶವಣ್ಣ ಹಾಯ್, ಸೂಪರ್ ಅಂತ ಹೇಳ್ತಿದ್ದಾರಾ? ಥ್ಯಾಂಕ್ ಯು. ಲೈಕ್ ಕೊಡಿ ಕೇಶವಣ್ಣ. ಕೊಟ್ಟಿದ್ದೀರಂತ ಅಂದ್ಕೊಳ್ತೇನೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಲೈಕ್ ಕ್ವಶನ್ ಆನ್ಸರ್ ದಾದ ಈರ್ ಪನ್ಲೆ ಯಾನ್ ಬಕ್ಕ ಪನ್ಪ ಮತ್ತೆ. ಥ್ಯಾಂಕ್ ಯು ಕೇಶವಣ್ಣ. ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ. ರವಿ ಅಣ್ಣ ಅಂತ ಕೇಶವಣ್ಣ. ಸೂಪರ್, ಥ್ಯಾಂಕ್ ಯು ಕೇಶವಣ್ಣ. ಹರೀಶಣ್ಣ ಹಾಯ್. ರವೀಂದ್ರಣ್ಣ ನಮಸ್ತೆ ಬನ್ನೊಂದುಲ್ಲ ಇರ್ತಲೆ ಹರೀಶಣ್ಣೆ. ಹರೀಶಣ್ಣ ವನಸಾಂಡ, ಕೇಶವಣ್ಣ ವನಸಾಂಡ. ಸೂಪರ್, ಥ್ಯಾಂಕ್ ಯು ಕೇಶವಣ್ಣ. ಪೂರ ನೆನಪೋತು ನಂದೆ. ತಿಮರ ತಿನ್ಲೆ ತಿಮರೆ ಮದತ್ ಪೋಪುಜವೇ. ಗೋವಾನ ಇರು ವೈಕ್ ಆನ್ಸರ್ ಬಂದೊಂದುಲ್ಲೇರು ಇರ್ ನಂಬರ್ ಪಾಡ್ಲೆ ಗೋವಿಂದ್ ವಣಸ್ ಮಲ್ತೆ. ಎಷ್ಟು ರಾಜ್ಯನ ಫಸ್ಟ್ ಇದ್ದ? ತಪ್ಪು ತಪ್ಪು ಆನ್ಸರ್ ಆಯ್ತಾ ಕನ್ನಡಿಗ ಅವರೇ? 2 ನಂಬರಾ?
ಭಾರತದ ಚಿಕ್ಕ ರಾಜ್ಯ. ಎಸ್ ಕರೆಕ್ಟ್ ರವೀಂದ್ರಣ್ಣ, ಕರೆಕ್ಟ್ ಇದೆ ನಿಮ್ದು ಆನ್ಸರ್. ಆಯ್ತಾ, ಒಂದು ಕ್ವಶನ್ಗೆ ಆನ್ಸರ್ ಬಂತು. ಮತ್ತೆ ಹೇಳಬೇಕು ಕನ್ನಡಿಗ ಅವರೇ, ನೀವು ಹೇಳಿ ನಾವು ಕೇಳ್ತೇವೆ. ಉಳಿದ ಕ್ವಶನ್ಗೆ ಆನ್ಸರ್ ಹೇಳಿ ಆಯ್ತಾ. ಎರಡನೇ ಕ್ವಶನ್ ಬಿಟ್ಟು ಉಳಿದ ಕ್ವಶನ್ಗೆ ಆನ್ಸರ್ ಹೇಳಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ. ಕನ್ನಡಿಗ ಅವರೇ ಎಲ್ಲಿ ಹೋದ್ರಿ, ಇದ್ದೀರಾ? ಹರೀಶ್ ಅಣ್ಣ ಯಾರಿದ್ದೀರಾ ಹೇಡಲ್ಲಿ? ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ರವೀಂದ್ರಣ್ಣ ಆಲೋಚನೆ ಮಾಡ್ತಿದ್ದಾರೆ, ಎಂತಾಯ್ತು ಹೇಳಿ. ಸಫಾನ್ ಅವರೇ ಹಾಯ್, ಊಟ ಆಯ್ತಾ? ಊಟ ಆಯಿತು, ನಿಮ್ದಾಯ್ತಾ? ಲೈಕ್ ಥ್ಯಾಂಕ್ ಯು. ಕರೆಕ್ಟ್ ಎಲ್ಲಿ ಗೂಗಲಲ್ಲಿ ನೋಡ್ಕೊಂಡು ಬಂದ್ರಾ ರವೀಂದ್ರಣ್ಣ? ಕರೆಕ್ಟ್ ಆನ್ಸರ್. 1 ಮತ್ತು 2ಕ್ಕೆ ಆನ್ಸರ್ ಸಿಕ್ಕಿದೆ, ಇನ್ನು 3 ಮತ್ತು 4ಕ್ಕೆ ಆನ್ಸರ್ ಹೇಳಿ ಯಾರಾದರೂ. ಸಫಾನ್ ಅವರೇ ನಿಮಗೆ ಗೊತ್ತಿದ್ರೆ ಹೇಳಿ. ಭಾರತದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಸತ್ಯ ಇಜ್ಜಿ ಚೂರು ಚೂರು ನೆನಪುಂಡು ಅಂದೆ. ಇಲ್ಲ, ಹೋಗಬೇಕಷ್ಟೆ, ಟೈಮ್ ಆಗ್ತಾ ಉಂಟು. ಹೌದಾ, ಉಳಿದ 2 ಕ್ವಶನ್ಗೆ ಆನ್ಸರ್ ಹೇಳಿ ಆಯ್ತಾ. ಕರೆಕ್ಟ್ ಸಫಾನ್ ಅವರೇ, ಸರಿಯಾದ ಉತ್ತರ ನೀಡಿದ್ದೀರಾ, ಥ್ಯಾಂಕ್ ಯು. ಇನ್ನು 1 ಕ್ವಶನ್ ಉಂಟು. ಭಾರತದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? 3ನೇ ಕ್ವಶನ್ಗೆ ಆನ್ಸರ್ ಹೇಳಿ.
ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ ಹೇಳ್ತಾ ಇದ್ದಾರೆ. ಏಳ್ನೂರ 36 ಹಿಡ್ದಿದ್ದೀರಾ? ಅಲ್ಲ, ಸಫಾನ್ ಅವರೇ ಎಂತಾಯ್ತು, ನಗ್ತಾ ಇದ್ದೀರಾ? ಸಫಾನ್ ಅವರೇ ಪಿನ್ನೈಗೆ ಕನೆಕ್ಟ್ ಆಗಿ ಆಯ್ತಾ?
ಯಾರಿದ್ದೀರಾ ಕಮೆಂಟ್ ಹಾಕಿ. ಪಿನ್ ಐಡಿ ಎಲ್ಲಿಗೆ ಹೋಗಿದ್ರು? ಹರೀಶ್ ಅಣ್ಣ ಕೋಪದಲ್ಲಿದ್ದಾರೆ. ಕಂಬಳ ಮುಗೀತಾ ಹರೀಶ್ ಅಣ್ಣ? ನೀವಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ರಲ್ವಾ, ಅದು ನೀವಲ್ವಾ? ಹರೀಶ್ ಅಣ್ಣ ಥ್ಯಾಂಕ್ ಯು. ಯಾರಿದ್ದೀರಾ ಕಮೆಂಟ್ ಹಾಕಿ. ಹರೀಶಣ್ಣ ಹಾಯ್ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇದು ಎಷ್ಟನೇ ಸಲದ್ದು ಹಾಯ್? ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ರವೀಂದ್ರಣ್ಣ ಹಾಯ್ ಹೇಳ್ತಿದ್ದಾರೆ ಹರೀಶಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಎಕ್ಕಡೂರ ಪನ್ಯ ತನಿಗ್ಲ ಹಾಯ್ ಹಾಯ್ ಇನ್ನೊಂದು ಇದು ಕೂಡ ಹೋಲ್ತಾ ಹಾಯ್. ರಡ್ಡ ಆನ್ಸರ್ ಅವಡ ಅತ್ತು ಒಂಜಿ ಮಾತ್ರ ಒಂಜೈಕ್ ಆನ್ಸರ್ ಅವಡು ಮೂಜಿನತ್ತೈಕ್ ಬೊಕ್ಕೊಂಜೈಕ್ ಆನ್ಸರ್ ಬತ್ತಂಡು. ಭಾರತದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? 31 ಅಲ್ಲ, ಭಾರತದ್ದು ಹೇಳಿತ್ತು.
ಅದಕ್ಕೆ ಆನ್ಸರ್ ಸಿಕ್ಕಿದೆ ಹರೀಶಣ್ಣ. ಕೇರಳ ಅಲ್ಲ ಅದಕ್ಕೆ ಆನ್ಸರ್. ಇನ್ನೊಮ್ಮೆ ನೋಡಿ ಕ್ವಶನ್ ಸರಿಯಾಗಿ. ಕೇರಳ ಅಲ್ಲ.